ಹಲಸು ಮೇಳ ಸಾವಯವ ಕೃಷಿಕ ಗ್ರಾಹಕ ಬಳಗದ ಹಲಸು ಮೇಳ 9ನೇ ವರ್ಷದ ಹಲಸು ಮೇಳ ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಉಂಟು. ನಾವು ಹಲಸಿನ ಹಬ್ಬದ ಪ್ರಯುಕ್ತ ಚಿಕ್ಕಮಗಳೂರಿನ ಸಕ್ರಾಯಪಟ್ಟಣದಿಂದ 1.5 ಟನ್ನಷ್ಟು ಹಲಸಿನಣ್ಣು ತರಿಸಿದ್ದೇವೆ. ಈಗ ನೋಡಿ, ನೀವೇ ನೋಡ್ತಾ ಇದ್ದಾಗೆ ಈಗ ಅದರಿಂದ ಮುಕ್ಕಲ್ವಾಸಿ ಹಲಸಿನಣ್ಣು ಖಾಲಿ ಆಗಿ ಆಯಿತು. ಆದರೂ ಇನ್ನೂ ಮಂಗಳೂರಿನ ಜನತೆಗೆ ಇನ್ನೂ ಹಲಸಿನಣ್ಣು ಬೇಕು, ಅಷ್ಟು ಇಷ್ಟಪಡ್ತಾರೆ. ಮಂಗಳೂರಿನ ಜನತೆ ಹಲಸಿನ ಪ್ರೇಮಿಗಳಿಗೆ ಹಲಸು ಎಷ್ಟಿದ್ರೂ ಅದು ಕಡಿಮೆ ಅಂತ ಹೇಳಬೇಕು. ಅಷ್ಟು ರುಚಿಯಾದ ಹಲಸಿನಣ್ಣು ಸಕ್ರಾಯಪಟ್ಟಣದಿಂದ ಬಂದಿದೆ. ಅದನ್ನು ನಮಗೆ ಮಂಗಳೂರು ಜನತೆಗೆ ಕೊಡಲಿಕ್ಕೆ ಭಾಳ ಇಷ್ಟ ಆಗ್ತದೆ. ಜನಗಳ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಇದನ್ನು ಹೀಗೆ ನಿರಂತರ ನಡೀಲಿ ಅಂತೇಳಿ ನಮ್ಮ ಎಲ್ಲರ ಹತ್ರ ಪ್ರಾರ್ಥನೆ. ಮಡಿಕೆಯಿಂದ ಬಂದಿದ್ದು ಮೋಹನ್ ಅಂತೇಳಿ. ಹಲಸು ಹಬ್ಬ ಭಾರಿ ಚೆಂದ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ವ್ಯಾಪಾರ ಚೆನ್ನಾಗಿದೆ. ಒಂದು ಭಾರಿ ಖುಷಿ ಆಯಿತು. ಸೌತ್ ಕೆನಡಾದಲ್ಲಿ ಒಂದು ಈ ಮೇಳೆ ಫಸ್ಟ್ ಟೈಮ್ ಬರ್ತಾ ಇರೋದು, ತುಂಬ ಸಂತೋಷ. ನಾವಿಲ್ಲಿ 7 ವರ್ಷದಿಂದ ಬರ್ತಾಯಿದ್ದೀವಿ. ಮಂಗಳೂರಲ್ಲಿ ಎಲ್ಲ ಕಡೆಯೂ ಮೇಳ ಫಸ್ಟು ನೋಡಿರೋದಕ್ಕಿಂತ ಇಲ್ಲಿ ಈ ಜನನೂ ಅಷ್ಟೇ ಪರ್ಮನೆಂಟ್ ಕಸ್ಟಮರ್ ಸುಮಾರು ಒಂದು 60 ಜನ ಇದ್ದಾರೆ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ತುಮಗೆರೆ ಹೋಬಳಿ. ಹಲಸು ದೊಡ್ಡಬಳ್ಳಾಪುರ ತಾಲೂಕು ತುಮಗೆರೆ ಹೋಬಳಿ. ಚಂದ್ರ ಹಲಸು, ರುದ್ರಾಕ್ಷಿ ಇದೆ, ಶಿವರಾತ್ರಿ ಹಲಸು. ಪ್ರತಿ ವರ್ಷವೂ ವ್ಯಾಪಾರ ಇಲ್ಲಿ ಪರವಾಗಿಲ್ಲ. ಅವರು ಸುಮ್ಮನೆ ಮೆಸೇಜ್ ಹಾಕಿ ಅಂದರೆ ಸಾಕು, ನಮ್ಗೊಂದು 100 ಜನ ಕಸ್ಟಮರ್ಸ್, ಮಾಮೂಲಿ ಕಸ್ಟಮರ್ಸ್ ಇಲ್ಲಿ ಬಂದೇ ಬರ್ತಾರೆ. ನಮಸ್ಕಾರ. ನಾವು ಹಲಸಿನ ಅಂಗಡಿ ಅಂತ. ಮೂಲತಃ ನಮ್ಮದು ಪಾಣೆಮಂಗಳೂರು. ಅಲ್ಲಿ ಹೋಗುವಾಗ ಹೈವೇಯಲ್ಲಿ ರೋಡ್ ಸೈಡೇ ಇದೆ. ನಾವು ಹಲಸಿನ ಉತ್ಪನ್ನಗಳನ್ನೆಲ್ಲ ನಾವೇ ತಯಾರಿ ಮಾಡ್ತೇವೆ. ನಮ್ಮದು ಸ್ಪೆಷಲಿ ಹಲ್ವಾ ಇದೆ, ಮತ್ತು ಹಲಸಿನ ಸಾಧಾರಣ ಪ್ರಾಡಕ್ಟ್ಗಳನ್ನೆಲ್ಲ ನಾವು ಮಾಡ್ತೇವೆ. ನಾವೇ ತಯಾರಿ ಮಾಡಿ ಕ್ವಾಲಿಟಿ ಎಲ್ಲ ಒಳ್ಳೆ ಮೇಂಟೈನ್ ಮಾಡಿ ಜನರಿಗೆ ಒಳ್ಳೆಯ ಉತ್ತಮವಾದಂಥ ಕ್ವಾಲಿಟಿ ಕೊಡಬೇಕಂತ ಒಳ್ಳೆಯ ಇದನ್ನು ನಾವೇ ಮಾಡಿಕೊಂಡು ನಾವು ಅಲ್ಲಿಯೂ ಮಾಡ್ತೇವೆ. ನಮ್ಮ ಅಂಗಡಿಯಲ್ಲಿ ಹೀಗೆ ಮೇಳಕ್ಕೆ ಬಂದು ನಾವು ಮಾರ್ತಾ ಇರ್ತೇವೆ. ಹಾಗೆ ಇಂಥ ಮೇಳಗಳೆಲ್ಲ ಆದದ್ರಿಂದ ಈ ನಮ್ಮ ಕೆಲವು ಐಟಮ್ನ ಸ್ವಾದವನ್ನು ಜನರು ನೋಡ್ಬೋದು, ಕ್ವಾಲಿಟಿ ಆಗಲಿ ಇದಾಗಲಿ. ಆದ್ದರಿಂದ ನಮಗೆ ಒಳ್ಳೆಯ ಜನರ ರೆಸ್ಪಾನ್ಸು ಇದೆ. ಹಾಗೆ ಇದನ್ನು ನಾವು ಸುಮಾರು ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೇವೆ. ಜನರ ಒಳ್ಳೆಯ ರೆಸ್ಪಾನ್ಸ್ ಇದೆ. ನಮ್ಮದು ಸ್ಪೆಷಲಿ ಹಲ್ವಾ ಎಲ್ಲ ಇದೆ, ಅದನ್ನೆಲ್ಲ ಜನರು ಕೇಳಿ ತಗೊಳ್ತಾರೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ. ನಾನು ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಪದಾಧಿಕಾರಿ ಮತ್ತು ನಾನು ಮಾವು ಬೆಳೆಗಾರನಾಗಿದ್ದೇನೆ. ಇಲ್ಲಿ ಕಳೆದ 2 ವರ್ಷದಿಂದ ನಾವು ಸಾವಯವ ಕೃಷಿಕರ ಗ್ರಾಹಕ ಬಳಗಕ್ಕೆ ಕಳೆದ 2 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ. ಮಾವು ಮಾರಾಟವನ್ನು ಮಾಡ್ತಾಯಿದ್ದೀನಿ. ಉತ್ತಮ ರೆಸ್ಪಾನ್ಸ್ ಇದೆ ಇಲ್ಲಿ. ನಮಗೆ ಇಲ್ಲಿ ಒಂದು ಅನುಕೂಲವನ್ನು ರತ್ನಾಕರ್ ಸರ್ ಅವರು ಮಾಡಿಕೊಟ್ರು. ತುಂಬ ಉಪಯುಕ್ತವಾಗಿದೆ. ನಾವು ನಮ್ಮ ತೋಟದಲ್ಲಿ ಸುಮಾರು ನಮ್ಮದು 6 ಎಕರೆ ಮಾವಿನ ತೋಟ ಉಂಟು. ಅದರಲ್ಲಿ ಸುಮಾರು 12ಕ್ಕೂ ಹೆಚ್ಚು ವಿವಿಧ ತಳಿಯ ಮಾವಿನ ತಳಿಗಳನ್ನು ನಾವು ಬೆಳೀತಾ ಇದ್ದೀವಿ. ಪ್ರಮುಖವಾಗಿ ಬಾದಾಮಿ, ಮಲ್ಲಿಕಾ, ಮಲಗೋವಾ, ರಸಪುರಿ, ಸೇಂದುರ, ದಶೇರಿ, ಕೇಸರ್, ಹಿಮಾಯತ್ ಅಥವಾ ಇಮಾಮ್ ಪಸಂದು ಹಾಗೂ ಉಪ್ಪಿನಕಾಯಿಗೆ ಉಪಯುಕ್ತವಾಗ್ತಕ್ಕಂತಹ ಇವುಗಳನ್ನು ಸಹ ಬೆಳೀತಾ ಇದ್ದೀವಿ. ಗ್ರಾಹಕರಿಗೆ ನಾವು ಎಲ್ಲ ವೆರೈಟಿಗಳನ್ನು ತಲುಪಿಸ್ತಾ ಇದ್ದೀವಿ ಸರ್ ಮಾರಾಟ ಮಳಿಗೆಗಳಲ್ಲಿ. ಧನ್ಯವಾದಗಳು. ನಮಸ್ಕಾರ, ನಾನು ಗೋಪಾಲಕೃಷ್ಣಮಯ್ಯ, ಪಾಂಚಜನ್ಯ ಹೋಮ್ ಪ್ರೊಡಕ್ಟ್ಸ್ ಮಯ್ಯಾಸ್ ಕೋಟದಿಂದ ಬಂದಿರೋದು. ಈ ಬಾಳಂಬಟ್ಟ ಹಾಲಲ್ಲಿ ನಡೆಯುವಂಥ ಈ ಹಲಸು ಹಬ್ಬಕ್ಕೆ ಕಳೆದ 9 ವರ್ಷದಿಂದ ನಾನು ಬರ್ತಾ ಇದ್ದೇನೆ. ವಿಶೇಷವಾಗಿ ಬಾಳಂಬಟ್ಟ ಹಾಲಲ್ಲಿ ಆಗುವಂತಹ ಹಲಸು ಹಬ್ಬ ಮತ್ತು ಹೊರಗಡೆ ಆಗುವಂಥ ಹಲಸು ಹಬ್ಬಕ್ಕೆ ಇರುವ ವಿಶೇಷತೆ ಏನಂದರೆ, ಇಲ್ಲಿ ಸಾವಯವವನ್ನು ಕಾಪಾಡಿಕೊಂಡು ಬರ್ತಾರೆ. ಆ ಸಾವಯವವನ್ನು ಕಾಪಾಡಿಕೊಂಡು ಬರುವುದರ ಜೊತೆಗೆ ಜನರ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಜನರಿಗೆ ವಿಷಮುಕ್ತವಾದಂಥ ಜೀವನವನ್ನು ಹೇಗೆ ನಡೆಸಬೇಕಂತ ಸರಿಯಾದ ಮಾಹಿತಿಯನ್ನು ಈ ಸಾವಯವ ಕೃಷಿಕ ಬಳಗ ಜನರಿಗೆ ನೇರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ಥರದ ಒಂದು ಒಳ್ಳೆಯ ಹಲಸು ಮೇಳ ನಡೆಯೋದ್ರಿಂದ ಆಗುವ ಪ್ರಯೋಜನ ಏನಂತ ಹೇಳಿದರೆ, ಮಕ್ಕಳ ಸ್ವಾಸ್ಥ್ಯತೆ ಮತ್ತು ವೃದ್ಧರ ಸ್ವಾಸ್ಥ್ಯತೆ, ಎಲ್ಲರ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಬಹುದು. ನಾನು ಇಲ್ಲಿಗೆ ಬರುವುದಕ್ಕೆ ಶುರುವಾದ ಮೇಲೆ ನಮ್ಮ ಸಾವಯವಕ್ಕೆ ಸಂಬಂಧಪಟ್ಟಂತಹ ಐಟಮ್ಗಳು ತುಂಬ ಚೆನ್ನಾಗಿ ವಿಕ್ರಯ ಆಗ್ತಾಯಿದೆ. ಎಲ್ಲರಿಗೂ ಶುಭಾಶಯ. ಇನ್ನೂ ಸಹ ಹೆಚ್ಚು ಜನ ಬಂದು ಈ ಸಾವಯವ ಕೃಷಿ ಬಳಗ ನಡೆಸುತ್ತಿರುವಂತಹ ಈ ಹಲಸು ಮೇಳದಲ್ಲಿ ಭಾಗಿಯಾಗಿ ಇವತ್ತು ಸಂಜೆ 7 ಗಂಟೆಯ ತನಕ ಇರ್ತೇವೆ. ನೀವು ಹೆಚ್ಚು ಜನ ಬಂದು ಇಲ್ಲಿನ ಒಳ್ಳೆಯ ವಸ್ತುಗಳನ್ನು, ವಿಷಮುಕ್ತವಾದಂಥ ವಸ್ತುಗಳನ್ನು ಬಳಸಿ. ನಮಸ್ತೆ, ನಾವು ಶಿವಕುಮಾರ್ ಅಂತೇಳಿ ನನ್ನ ಹೆಸರು. ಗೋಜನನಿ ಬೇರೆ ಬೇರೆ ರೀತಿಯ ಗೋ ಉತ್ಪನ್ನಗಳನ್ನು ಮಾರಾಟಕ್ಕೆ ಇಲ್ಲಿ ತಂದಿದ್ದೇವೆ.
ಮುಖ್ಯವಾಗಿ ಇಲ್ಲಿ 2-3 ಗೋಶಾಲೆಯ ಗೋ ಉತ್ಪನ್ನಗಳನ್ನು ನಾವು ಇವತ್ತು ನೋಡ್ಬೋದು. ಅದರಲ್ಲಿ ಬೇರೆ ಬೇರೆ ರೀತಿಯ ಹ್ಯಾಂಡ್ಮೇಡ್ ಸೋಪ್ಗಳಿದೆ, ಮತ್ತು ಶ್ಯಾಂಪು, ಗೋಮೂತ್ರದಲ್ಲಿ ಮಾಡಿದಂಥ ಶ್ಯಾಂಪು, ಮತ್ತು ಟೂತ್ ಪೌಡರ್, ಗೋಮಯ ಭಸ್ಮ ಮತ್ತು ಪಚ್ಚಕರ್ಪೂರ ಲವಂಗ ಎಲ್ಲ ಹಾಕಿದಂಥ ಹಲ್ಲು ಪುಡಿ, ಮತ್ತು ಪ್ಯೂರ್ ಏನು ದೇಸಿ ಗೋವಿನ ತುಪ್ಪ ಇದೆ, ಮತ್ತು ತಲೆನೋವು ಶೀತ ಕೆಮ್ಮಕ್ಕೆ ಬೇಕಾದಂಥ ಕೆಲವು ಉತ್ಪನ್ನಗಳು, ಗೋವಿನ ತುಪ್ಪದಿಂದ ಮಾಡಿದಂಥ ಉತ್ಪನ್ನಗಳು, ಮತ್ತು ಇದು ಡಿಶ್ ವಾಶ್ ಪಾತ್ರೆ ತೊಳೆಯುವಂಥದ್ದು ಗೋಮಯ ಭಸ್ಮದಲ್ಲಿ ಮಾಡಿದಂಥದ್ದು, ಗೋಮೂತ್ರದ ಫಿನೈಲ್ ಇದೆ, ಮತ್ತು ಬೇರೆ ಬೇರೆ ರೀತಿಯ ಶುದ್ಧ ಅರಿಶಿಣ ಇದೆ, ಮತ್ತು ಎಲ್ಲ ರೀತಿಯ ಬೇರೆ ಬೇರೆ ಸೈಜ್ನ ಧೂಪದ ಕಡ್ಡಿಗಳಿದೆ. ಇದು ಏನಂದರೆ ಇದರ ವಿಶೇಷತೆ ಉಳಿದ ಊದ್ಬತ್ತಿಗಿಂತ ಇದರ ವಿಶೇಷತೆ ಏನಂತ ಹೇಳಿದರೆ ಇದು ಗೋಮಯದಲ್ಲಿ ಮಾಡಿರುವಂಥದ್ದು, ಮತ್ತು ಯಾವುದೇ ರೀತಿಯ ಕೆಮಿಕಲನ್ನು ಉಪಯೋಗಿಸಲಿಲ್ಲ. ಇದರಲ್ಲಿ ಎಲ್ಲ ಊದುಬತ್ತಿಯಲ್ಲಿ ಕೆಮಿಕಲ್ ಫ್ರಾಗ್ರೆನ್ಸ್ ಹಾಕ್ತಾರೆ. ಇದರಲ್ಲಿ ಫ್ರಾಗ್ರೆನ್ಸ್ ಹಾಕದೆ ನಾವು ಬೇರೆ ಬೇರೆ ರೀತಿಯ ಸೈಜ್ನಲ್ಲಿ ಧೂಪದ ಕಡ್ಡಿಗಳನ್ನು ಮಾಡಿದ್ದೇವೆ. ಹಾಗೆ ಇನ್ನು ಬೆರಣಿ ಇದೆ, ಮತ್ತು ಗೋಮಯದ ಗೊಬ್ಬರ ಇದೆ. ಈ ರೀತಿ ಬೇರೆ ಬೇರೆ ಗೋ ಉತ್ಪನ್ನಗಳನ್ನು ನಾವು ಮಾರಾಟಕ್ಕೆ ಇಟ್ಟಿದ್ದೇವೆ. ನಮಸ್ತೆ, ಇದು ನಮ್ಮ ಹಲಸು ಹಬ್ಬ, ಈ ಸಲ 9ನೇ ವರ್ಷದ ಹಲಸು ಹಬ್ಬ ಕಾರ್ಯಕ್ರಮ. ಇದು ಬಾಳಂಬಟ್ ಹಾಲಲ್ಲಿ 2 ದಿನ ನಡೀತಾ ಇದೆ. ನಮ್ಮಲ್ಲಿ ವಿಶೇಷತೆ ಅಂದರೆ ಈ ಸಲ ನಮ್ಮ ಸಾವಯವ ಬಳಗದವರು ವಿವಿಧ ಗಿಡಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಾಗೂ ಹಲಸಿನ ವಿವಿಧ ಖಾದ್ಯಗಳು ಇಲ್ಲಿದೆ. ಸ್ಪೆಷಲಾಗಿ ಈ ಸಲ ಗೇರನ್ನು ಜಾಸ್ತಿ ಇದು ಮಾಡ್ತಾ ಇದ್ದೇವೆ ನಾವು. ಗೇರು ಹಣ್ಣಿನ ಹೋಳಿಗೆ, ಹಲಸಿನ ಜೊತೆ ಗೇರು ಹಣ್ಣಿದು ಪ್ರಮೋಟ್ ಮಾಡ್ತಾ ಇದ್ದೇವೆ. ಹಾಗೆ ಐಸ್ ಕ್ರೀಮ್, ಶುದ್ಧ ತೆಂಗಿನ ಹಾಲಲ್ಲಿ ಮಾಡಿದಂಥ ಐಸ್ ಕ್ರೀಮ್, ಹಾಗೆ ವಿವಿಧ ಬಗೆಯ ಮಾವು ಅದು ಸಹ ಲಭ್ಯ ಇದೆ. ಹಲಸು ಅಂತೂ ತುಂಬ ವೆರೈಟಿಗಳೇ ಇದೆ. ಹಾಗೆ ನಿನ್ನೆಯಿಂದ ತುಂಬ ಜನಸಂಖ್ಯೆ ತುಂಬ ಬಂದಿದ್ದರು. ಇವತ್ತು ಸಹ ಅಷ್ಟೇ ಜನಸಂಖ್ಯೆ ಇದ್ದಾರೆ. ಸೊ ಇವತ್ತೊಂದು 7 ಗಂಟೆ ತನಕ ಇದು ನಡೀತಾ ಇದೆ. ಸೊ ಎಲ್ಲರೂ ಬರಬೇಕು, ರೈತರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ತೆ, ನನ್ನ ಹೆಸರು ಚರಣ್ ಮುಲ್ಕಿ. ನಾನು ನಿತ್ಯಾನಂದ ಅಗ್ರೋನಿಂದ ಕೆಲಸ ಮಾಡ್ತಾಯಿದ್ದೀನಿ. ನಾನೊಂದು 5 ವರ್ಷದಿಂದ ಈ ಮೇಳಕ್ಕೆ ಬರ್ತಾಯಿದ್ದೀನಿ. ತೊಂದರೆ ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಉಂಟು ಇಲ್ಲಿ. ಮತ್ತು ನಮ್ಮದು ಪ್ರಾಡಕ್ಟ್ ಎಲ್ಲ ಟೆರೆಸ್ ಗಾರ್ಡನಿಂಗ್ ಅಂತ ಐಟಮ್ಗಳು. ಈ ಜಾಗ ಇಲ್ಲದವರಿಗೆ ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿ ತರಕಾರಿ ಬೆಳೆಸ್ಬೋದು. ಮತ್ತು ಸೀಡ್ಲಿಂಗ್ ಟ್ರೇಸ್ ಉಂಟು, ನಮ್ಮದು ಗ್ರೋ ಬ್ಯಾಗ್ಸ್, ಪಾಟ್ಸು, HDP ಗ್ರೋ ಬ್ಯಾಗ್ಸು, ಮತ್ತು ಸಾವಯವ ಗೊಬ್ಬರ ಉಂಟು, ಅರಳಿಂಡಿ ಉಂಟು, ವರ್ಮಿ ಕಂಪೋಸ್ಟ್ ಉಂಟು, ಆಮೇಲೆ ಬೋನ್ ಮಿಲ್ ಉಂಟು, ಮಸ್ಟರ್ಡ್ ಕೇಕ್ ಉಂಟು, ಕಸ್ಟರ್ಡ್ ಕೇಕ್ ಉಂಟು, ಗ್ರೌಂಡ್ ನಟ್ ಉಂಟು, ಆಮೇಲೆ ಫಾಟ್ ಮಿಕ್ಸ್ ಮಾಡಿ ಕೊಡ್ತೇವೆ ನಾವು. ಮತ್ತು ಸಗಣಿ ಸಾವಯವ ಗೊಬ್ಬರ ಉಂಟು, ಮತ್ತು ವರ್ಮಿ ಕಂಪೋಸ್ಟ್ ಉಂಟು ನಮ್ಮ ಹತ್ರ. ಕುರಿ ಗೊಬ್ಬರ ಕೊಡ್ತೇವೆ, ಕೋಳಿ ಗೊಬ್ಬರವೂ ಕೊಡ್ತೇವೆ. ಮತ್ತು ನಮ್ಮಲ್ಲಿ ಭತ್ತದ ಟ್ರೇ ಉಂಟು. ಮೈನ್ ನಮ್ಮ ಪ್ರಾಡಕ್ಟ್ ಭತ್ತದ ಟ್ರೇ. ಇದು HDP ಗ್ರೋ ಬ್ಯಾಗ್ಸ್. ಇದರಲ್ಲೆಲ್ಲ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡುವಂಥ ಬ್ಯಾಗ್ಸ್ಗಳು. ಇದೊಂದು 3 ರಿಂದ 4 ವರ್ಷ ಬರುತ್ತೆ ನಿಮಗೆ. 350 GSM ಇದು. ಆಮೇಲೆ ಇದು ಪ್ಯಾಡಿ ಟ್ರೇ, ಭತ್ತದ ಟ್ರೇ, ಚಾಪ್ ಎನರ್ಜಿ ಅಂತ ಹೇಳ್ತಾರೆ. ಈ ಟ್ರೇಯನ್ನು ನಾವು ಪ್ರೊಡಕ್ಷನ್ ಮಾಡ್ತಿದ್ದೇವೆ. ಇದು ನಮ್ಮ ಹತ್ರ ಎಲ್ಲ ಸಿಗುತ್ತೆ. ಇದರ ಮೂಲ ಉದ್ದೇಶ ನಮ್ಮ ನಗರದವರಿಗೆ ಹೆಲ್ಪ್ ಆಗಬೇಕಂದ್ರೆ ಮನೇಲಿ ಜಾಗ ಇಲ್ಲದವರಿಗೆ ಟೆರೆಸ್ ಗಾರ್ಡನಿಂಗ್ ಮಾಡುವಂಥ ಉದ್ದೇಶ ನಮ್ಮ. ನಮಸ್ತೆ ಸರ್, ನಮ್ಮ ಹೆಸರು ಮಂಜುಳಾ ಚೇತನ್ ಅಂತೇಳಿ. ನಮ್ಮದು ಸ್ವದೇಶಿ ಖಾದಿ ವಸ್ತ್ರ ಭಂಡಾರ ಅಂತೇಳಿ. ನಮ್ಮಲ್ಲಿ ಎಲ್ಲ ರೀತಿಯ ಖಾದಿಯ ಒಂದು ಉತ್ಪನ್ನಗಳನ್ನೇ ನಾವು ನಮ್ಮಲ್ಲಿದೆ ಅಂತಲೇ ಹೇಳ್ಬೋದು. ಜೆಂಟ್ಸಿಗೆ ಶರ್ಟು, ಕುರ್ತಾ, ಮತ್ತು ಲೇಡೀಸಿಗೆ ಕುರ್ತಾ, ಸಾರಿ, ಪ್ಯಾಂಟ್, ಮತ್ತು ಬಾತ್ ಟವಲು, ಲುಂಗಿ, ತುಂಬ ಇನ್ನೂ ಅನೇಕ ರೀತಿಯ ಒಂದು ಖಾದಿ ಉತ್ಪನ್ನಗಳು ನಮ್ಮಲ್ಲಿ ಮಾರಾಟಕ್ಕಿದೆ ಅಂತಲೇ ಹೇಳ್ಬೋದು. ನಮಸ್ತೆ, ಸಾವಯವ ಗ್ರಾಹಕ ಬಳಗ ಮಂಗಳೂರು ಇದರ ವತಿಯಿಂದ ಆಯೋಜಿಸಲ್ಪಟ್ಟ ನಮ್ಮ ಬಾಳಂಬಟ್ ಇಲ್ಲಿ 8ನೇ ವರ್ಷದ ಸಾವಯವ ಗ್ರಾಹಕ ಮೇಳದಕ್ಕೆ ಬಂದಿರತಕ್ಕಂಥ ಎಲ್ಲರನ್ನ ಸ್ವಾಗತಿಸುತ್ತಾ, ಇವತ್ತು ನಮ್ಮ ಈ ಮೇಳದಲ್ಲಿ ನಾವು ನಮ್ಮ ಮಹಾರಾಷ್ಟ್ರ ಬೆಳಗಾವಿ ಆ ಭಾಗದಲ್ಲಿ ಬೆಳೆಯತಕ್ಕಂಥ ದೊಡ್ಡ ಸೈಜಿನ ಜಂಬೋ ನೇರಳೆ ಹಣ್ಣು, ಹಾಗೆ ನಮ್ಮ ಪೆರ್ಮುದೆಯಲ್ಲಿ ರೋಹನ್ ಅಂತೇಳಿ ಅವರ ಫಾರ್ಮಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಮ್ಯಾಂಗೋಸ್ಟೀನ್ ಮತ್ತು ರಂಬುಟಾನ್, ಹಾಗೆ ಊರಿನ ನೇರಳೆಯನ್ನು ನಾವು ಇಲ್ಲಿ ಮಾರಾಟ ಮಾಡುತ್ತಿದ್ದೇವೆ. ನಿನ್ನೆ ಈ ಸಾವಯವ ಏನು ಮೇಳ ಆರಂಭವಾದಂದಿನಿಂದ ಗ್ರಾಹಕರ ಅತ್ಯುತ್ತಮ ಸ್ಪಂದನೆ ನಮಗೆ ಲಭಿಸ್ತಾ ಇದೆ. ಸುಮಾರು ಸ್ವತಃ ರೈತರೇ ಬೆಳೆಸಿದಂತಹ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡಲು ಒಂದು ಅನುಕೂಲವಾದಂಥ ಒಂದು ವೇದಿಕೆಯಾಗಿದೆ ಅಂತ ಹೇಳೋದಕ್ಕೆ ತಪ್ಪಿಲ್ಲ. ಹಾಗಾಗಿ ಈ ಥರದ ಮೇಳ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಆಯೋಜಿಸಲ್ಪಡಬೇಕು. ಅಲ್ಲಿಯ ಸಮಿತಿ ರಚನೆಗೊಂಡು ಆಯೋಜನೆ ಆಗಬೇಕು ಎನ್ನುವಂಥದ್ದು ನಮ್ಮೆಲ್ಲರ ನಿಲುವು. ಯಾಕಂತ ಹೇಳಿದರೆ ಎಷ್ಟೋ ಉತ್ಪನ್ನಗಳಿಗೆ ಮಾರಾಟ ಮಾಡಲು ವೇದಿಕೆ ಇರುವುದಿಲ್ಲ. ಇದೊಂದು ಅತ್ಯುತ್ತಮ ವೇದಿಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ತೆ, ಸುದ್ದಿವಾಹಿನಿ ಗ್ರಾಹಕರಿಗೆ
ನಾನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಿಂದ ಸಾವಯವ ಕೃಷಿಕ ತಿಮ್ಮಣ್ಣ ಉಳಿಸೋದಂತೇಳಿ ಇಲ್ಲಿ ಈ ಮೇಳಕ್ಕೆ 8 ವರ್ಷದಿಂದ ಬರ್ತಾ ಇದ್ದೇನೆ. ಹಲವಾರು ಉತ್ಪನ್ನಗಳು, ಸಾವಯವ ಬೆಲ್ಲ, ಸಿರಿಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಿಟ್ಟುಗಳನ್ನು ತಂದು ಇಲ್ಲಿ ಮಂಗಳೂರಿನ ಗ್ರಾಹಕರಿಗೆ ಈ ಸಾವಯವ ರುಚಿ ನಮ್ಮ ಅಡುಗೆ ಮನೆಯನ್ನು ಸುಮುಕ್ತ ಮಾಡೋದಕ್ಕೆ 8 ವರ್ಷದಿಂದ ಈ ಗ್ರಾಹಕರಿಗೆ ನಾನು ಉತ್ಪನ್ನ ಮುಡಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ನಾನು ಪುತ್ತೂರಿಂದ ಬಂದಿದ್ದೇನೆ. ನಿನ್ನೆ ಮತ್ತು ಇವತ್ತು ಹಲಸು ಮೇಳ ಸಾವಯವ ಹಬ್ಬ ನಡೀತಾ ಇದೆ. ಇಲ್ಲಿ ನಾವು ಹಲಸಿನ ಹಣ್ಣಿನ ಪಾಯಸ ಮತ್ತು ಕೊಟ್ಟಿಗೆ ಅಂತ ಇದೆಯಲ್ಲ ಅದನ್ನು ತಂದಿದ್ದೇವೆ. ಒಳ್ಳೆಯ ಸ್ಪಂದನೆ ಸಿಕ್ಕಿದೆ, ನಮಗೆ ಖುಷಿಯಾಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ್ ಅಂತ ಹೇಳಿ. ನಾವು ಆ್ಯಕ್ಚುಲಿ ಬಂಟ್ವಾಳ ತಾಲೂಕಿನ ಕೊಯ್ಲಗುತ್ತು ಅಂತ ಹೇಳುವಲ್ಲಿ ನಮ್ಮ ತೋಟ ಉಂಟು. ನಾನು ಆ್ಯಕ್ಚುಲಿ ನಿನ್ನೆ ಬರಬೇಕಿತ್ತು ಈ ಮೇಳಕ್ಕೆ, ನಿನ್ನೆ ಬರಲಿಕ್ಕೆ ಆಗಿಲ್ಲ. ನಾನು ಇವತ್ತು ಬಂದಿರೋದು. ತುಂಬ ಖುಷಿಯಾಗ್ತಾಯಿದೆ. ನಮ್ಮಲ್ಲಿ ನಾವು ಎಲ್ಲ ತರಕಾರಿಯನ್ನು ನಾವು 100% ನಾವು ಸಾವಯವ ರೀತಿಯಲ್ಲಿ ಬೆಳೆಸುವಂಥದ್ದು. ನಮ್ಮಲ್ಲಿ 16 ದನಗಳಿದ್ದೇವೆ ಮತ್ತು ನಮ್ಮ ಇಡೀ ಪ್ರಾಪರ್ಟಿಗೆ ನಾವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದಿಲ್ಲ. ನನಗೆ ಈ ಸಂಘದ ಬಳಗದ ಬಗ್ಗೆ ಹೇಳಬೇಕಿದ್ರೆ ನನಗೆ ರತ್ನಾಕರ ಸರ್ ಮತ್ತು ಪ್ರಸಾದ್ ಸರ್ ನಮಗೆ ತುಂಬ ಆತ್ಮೀಯರು. ಎಲ್ಲರಿಗೆ ಸಾವಯವ ಐಟಮ್ ಕೊಡುವ ಮುಖಾಂತರ ಜನಗಳ ಆರೋಗ್ಯ ಸುಧಾರಣೆ ಬಗ್ಗೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. The Halasu Mela is very, traditional food you get, and then the variety of items that you get here. The crowd is also too big. Yesterday was even more crowded than today. And all varieties, whether you want to eat South Canara food or North Karnataka food, everything is available. Most of the items are made from jackfruit. Everybody looks forward to this. Hope we have one more festival of this kind. ನಮ್ಮದು ಪ್ರಾಡಕ್ಟ್ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್. ನಾವು ಬಾಲಂಬಟ್ಟ ಹಾಲಲ್ಲಿ 3ನೇ ವರ್ಷದ ಹಲಸು ಮೇಳ ಮಾಡ್ತಿರೋದು. ಹಲಸಿನ ಮಿಲ್ಕ್ ಶೇಕ್ ಸ್ಟಾರ್ಟ್ ಆದದಿಲ್ಲೇ 2 ವರ್ಷದ ಹಿಂದೆ ಫಸ್ಟ್ ಹಲಸು ಮೇಳದಲ್ಲಿ ಮಾಡುವಾಗ ಒಳ್ಳೆ ರೆಸ್ಪಾನ್ಸ್ ಇತ್ತು. 3ನೇ ವರ್ಷ ಈ ವರ್ಷ ಒಳ್ಳೆ ರೆಸ್ಪಾನ್ಸ್ ಇದೆ. ಖಾಲಿ ನಮ್ಮದು ಪ್ಲೇನ್ ನಾವು ಹಲಸಿನ ಹಣ್ಣನ್ನು ಫ್ರೀಸ್ ಮಾಡಿ ಸ್ಟಾಕ್ ಮಾಡ್ತೇವೆ. ಹಲಸಿನ ಹಣ್ಣು, ಹಾಲು ಮತ್ತು ಸಕ್ಕರೆ ಹಾಕಿ ಇದರಲ್ಲಿ ಮಿನಿಮಲ್ ಐಟಮ್, ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ರೆಸ್ಪಾನ್ಸ್ ಇದೆ. ನಮಸ್ತೆ, ನನ್ನ ಹೆಸರು ಲಕ್ಷ್ಮೀ ಚಿದಾನಂದಾಚಾರ್ಯ, ವಾಮಂಜೂರು ಮುಡ್ಶೆಡ್ಡೆಯಿಂದ ಬಂದಿರುವಂಥದ್ದು. ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಸಾವಯವ ಕೃಷಿ ಗ್ರಾಹಕ ಬಳಗದವರು ಹಲಸಿನ ಮೇಳ ಮಾಡಿದ್ದಾರೆ ನಮ್ಮ ಬಾಳಂಬಟ್ಟ ಹಾಲಲ್ಲಿ. ಒಳ್ಳೆ ಪ್ರೋತ್ಸಾಹ ಇದೆ. ಮತ್ತು ಪುತ್ತೂರಿಗೆ ನಾವು ಯಾವಾಗಲೂ ಸುದ್ದಿ ವಾಹಿನಿಯವರು ಮಾಡೋ ಕೃಷಿ ಮೇಳಕ್ಕೆ ಯಾವಾಗಲೂ ಬರ್ತಾ ಇರ್ತೇವೆ. ಒಳ್ಳೆ ರೆಸ್ಪಾನ್ಸ್ ಇದೆ ಅಲ್ಲಿ ಕೂಡ ಪುತ್ತೂರಿನಲ್ಲಿ. ಇಲ್ಲಿ ಹಲಸು ಮೇಳದಲ್ಲಿ ಈ ಸಲ ಸ್ಪೆಷಲ್ ಅಂತ ಹೇಳಿದರೆ ಗೇರು ಹಣ್ಣಿನ ಹೋಳಿಗೆ ಮಾಡಿದ್ದೇವೆ. ಸ್ವಲ್ಪ ಐಟಮ್ ಮಾಡಿದ್ದು, ಬಟ್ ಒಳ್ಳೆ ರೆಸ್ಪಾನ್ಸ್ ಇದೆ ಗೇರು ಹಣ್ಣಿನ ಹೋಳಿಗೆಗೆ. ನೆನ್ನೆ ತಿಂದವರು ಇವತ್ತು ಕೂಡ ಬಂದು ಹೋಳಿಗೆ ತಗೊಂಡು ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಂಗಳೂರಿನ ಜನತೆಗೆ. ಹಲಸಿನ ಅಂಗಡಿ ಪಾಣೆಮಂಗಳೂರು ಅಂತ ನವರಂಗ್. ಇಲ್ಲಿ ನಮ್ಮ ಪ್ರತಿ ವರ್ಷ ನಡೆಯುವಂಥ ಹಲಸಿನ ಹಬ್ಬಕ್ಕೆ ನಾವಿಲ್ಲಿ ಬರ್ತಾ ಇದ್ದೇವೆ. ಆ ಥರ ಎಲ್ಲರಿಗೆ ಧನ್ಯವಾದವನ್ನು ಹೇಳಲು ಆರಂಭಿಸ್ತೇನೆ. ನಾವು ಕುಂದಾಪುರದಿಂದ ಬಂದಿದ್ದೇವೆ. ಲಕ್ಷ್ಮೀದೇವಿ ಸ್ವೀಟ್ಸ್ ತುಂಬ ಚೆನ್ನಾಗಿ ಉಂಟು ವ್ಯಾಪಾರ. ಜನರೆಲ್ಲ ಬಂದು ಒಳ್ಳೆ ತಗೊಳ್ತಾ ಇದ್ದಾರೆ, ಐಟಮ್ ಎಲ್ಲ ತಗೊಳ್ತಾ ಇದ್ದಾರೆ. ತೆಂಗಿನೆಣ್ಣೆ ಜಿಲೇಬಿ ಐಟಮ್, ಹಪ್ಪಳ, ಹಲಸಿನ ಹಪ್ಪಳ, ಹಲಸಿನ ಚಿಪ್ಸ್, ಹಲಸಿನ ಲಾಡು, ಹಲಸಿನ ಹಣ್ಣಿನ ಜಿಲೇಬಿ, ಲಾಡು ಉಂಟು ಸರ್. ನನ್ನ ಹೆಸರು ದಯಾಸಾಗರ್ ಪೂಂಜಾ ಅಂತ, ಸಾವಯವ ಕೃಷಿ ಬಳಗ ನನಗೂ ಕೂಡ ಒಬ್ಬ ಸದಸ್ಯ. 9 ವರ್ಷ ಯಶಸ್ವಿಯಾಗಿ ಸಾವಯವ ಕೃಷಿ ಬಳಗ ನಡೀತಾ ಇದೆ ಬಾಳಂಬಟ್ಟ ಹಾಲಲ್ಲಿ. ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಚೆನ್ನಾಗಿ ನಡೀತಾ ಇದೆ. ಬ್ರಹ್ಮಾವರದಲ್ಲಿ ಕೂಡ ಹಲಸು ಮೇಳ ನಡೀತಿರದೆ ಇಲ್ಲಿ ಕೆಲವು ಶಾಪ್ಗಳು ಕಡಿಮೆ ಆಗಿದೆ. ಆದ ಕಾರಣ ಇಲ್ಲಿ ಕೂಡ ಜನಗಳ ಸಂಖ್ಯೆ ಬರ್ತಾ ಇದ್ದಾರೆ. ಇನ್ನೂ ಕೂಡ ನೆಕ್ಸ್ಟ್ ನಾವು ಸುಳ್ಯದಲ್ಲಿ ಕೂಡ ಮಾಡಲಿಕ್ಕಿದ್ದೇವೆ. ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಧನ್ಯವಾದಗಳು. ನಾವು ಇಲ್ಲಿ ಕಾವೂರಿಂದ ನಮ್ಮಲ್ಲಿ ತುಂಬ ವೆರೈಟಿ ಉಂಟು. ತುಂಬ ವೆರೈಟಿ ಅಂತ ಹೇಳಿದರೆ ನಿಮಗೆ ಚಿಪ್ಸಲ್ಲೇ ತುಂಬ ವೆರೈಟಿ ಉಂಟು. ತೆಂಗಿನೆಣ್ಣೆ ಚಿಪ್ಸ್ ಇದೆ, ಮತ್ತು ಸನ್ಫ್ಲವರ್ ಚಿಪ್ಸ್ ಇದೆ, ಮತ್ತು ಹಲಸಿನ ಹಣ್ಣಿನ ಮಾಂಬಳ ಇದೆ, ಮಾವಿನ ಹಣ್ಣಿನ ಮಾಂಬಳ ಇದೆ, ಮತ್ತು ಹಲಸಿನ ಹಪ್ಪಳದಲ್ಲೇ ತುಂಬ ವೆರೈಟಿ ಇದೆ. ಅಂತೇಳಿದರೆ ನಿಮಗೆ ರುಬ್ಬಿ ಮಾಡಿರೋದು ಉಂಟು, ಮತ್ತು ನಮಗೆ ಹಲಸಿನ ಕಾಯಿನ ಕುಟ್ಟಿ ಮಾಡಿರೋದು ಉಂಟು ಸರ್. ಮತ್ತು ಅದೇ ಥರ ನಿಮಗೆ ತುಂಬ ವೆರೈಟಿ ಉಂಟು ಸರ್. ಹಪ್ಪಳದಲ್ಲಿ ತುಂಬ ತರಕಾರಿ ಹಪ್ಪಳ, ತುಂಬ ವೆರೈಟಿ ಹಪ್ಪಳ ಉಂಟು ಸರ್. ನಮಸ್ತೆ, ನಾನು ಸುರೇಶ್ ಭಟ್ ಅಂತ ಮೈಸೂರಿಂದ ಬಂದೆ. ಸಿದ್ದೇಶ್ವರ ತೆಂಗಿನ ಉತ್ಪನ್ನಗಳು ನಮ್ಮ ಕಂಪನಿಯ ಹೆಸರು. ನಾವು ಮೂಲತಃ ಕಂಪ್ಲೀಟ್ ತೆಂಗಿನ ಮೌಲ್ಯವರ್ಧನೆಯಲ್ಲಿ ತೊಡಗಿಸ್ಕೊಂಡಿರೋದು. ಸ್ಟಾರ್ಟ್ ಮಾಡಿದ್ದು ವರ್ಜಿನ್ ಕೊಕೊನಟ್ ಆಯಿಲಿಂದ. ಈಗ ತೆಂಗಿನ ಹಾಲಿನಿಂದ ಐಸ್ ಕ್ರೀಮ್ ಮಾಡ್ತೀವಿ. ಅದರಲ್ಲಿ ಇವತ್ತು ಈ ಜಾಗದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ನಾವು ವಿಶೇಷವಾಗಿ ಗೇರು ಹಣ್ಣು ಮತ್ತು ತೆಂಗಿನ ಹಾಲಿನ ಮಿಶ್ರಣದ ಐಸ್ ಕ್ರೀಮ್, ಕಬ್ಬಿನ ಹಾಲು ಮತ್ತು
ತೆಂಗಿನ ಹಾಲಿನ ಮಿಶ್ರಣದ ಐಸ್ ಕ್ರೀಮ್, ಹಾಗೆ ಹಲಸು, ಮಾವು, ನೇರಳೆ, ಚಿಕ್ಕು, ಪೇರಳೆ ಮತ್ತು ಚಾಕ್ಲೇಟ್, ಸೀತಾಫಲ ಒಂದು 10 ವೆರೈಟಿಯ ಐಸ್ ಕ್ರೀಮ್ಗಳನ್ನು ನಾವಿಲ್ಲಿ ತಂದಿದ್ದೇವೆ. ಜನರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಅದರಲ್ಲೂ ವಿಶೇಷವಾಗಿ ಕಬ್ಬಿನ ಹಾಲು ಮತ್ತು ಗೇರುಹಣ್ಣಿನ ಮಿಶ್ರಣದ ಐಸ್ ಕ್ರೀಮ್ ಬಗ್ಗೆ ನಾವು ಅದ್ರ ಜೊತೆಗೆ ಮೇಯ್ನ್ ಇದಿರೋದು ವರ್ಜಿನ್ ಕೊಕೊನಟ್ ಆಯಿಲು, ಆಮೇಲೆ ಹ್ಯಾಂಡ್ಮೇಡ್ ಸೋಪ್ಸ್ ಇದೆ, ಹೇರ್ ಆಯಿಲ್ ಇದೆ, ಹಾಗೆ ಇನ್ನೂ ತೆಂಗಿನ ಹಾಲಿನ ಬನ್ಸ್, ಆಮೇಲೆ ಕುಕೀಸ್, ಇದ್ರ ಬಗ್ಗೆನೂ ಸಂಶೋಧನೆ ಮಾಡ್ತಾ ಇದ್ದೀವಿ. ನಾವು CFTRI ಮೈಸೂರಿನಲ್ಲಿ ಇನ್ಕ್ಯುಬೇಟ್ ಕೂಡ, ಅಲ್ಲಿ ನಮ್ಮ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೀತದೆ. ನಮಸ್ಕಾರ, ನನ್ನ ಹೆಸರು ರಾಧಾಕೃಷ್ಣ. ನಾವು ನಿತ್ಯ ಫುಡ್ ಪ್ರಾಡಕ್ಟ್ ಅಂತ ಕೇಳಿರ್ಬೋದು, ಪುತ್ತೂರು. ನಮ್ಮದು ನಿತ್ಯ ಚಪಾತಿ ಎಲ್ಲ ಮಾರ್ಕೆಟಲ್ಲಿದೆ. ಸುಮಾರು 10-11 ವರ್ಷಗಳಿಂದ ಆಹಾರ ಸಂಸ್ಕರಣಾ ಘಟಕವನ್ನು ನಾವು ಪುತ್ತೂರಲ್ಲಿ ಹೊಂದಿದ್ದೇವೆ. ಈಗ ನಾವು ಇಲ್ಲಿ ಎಕ್ಸಿಬಿಷನಲ್ಲಿ ಹಲಸಿನ ಬೀಜದಿಂದ ತಯಾರಿಸಿದ ಚಪಾತಿ, ಇದನ್ನು ನಾವು IIHR ಇಂದ ತಂತ್ರಜ್ಞಾನವನ್ನು ವರ್ಗಾಯಿಸಿಕೊಂಡು ತಯಾರಿಸಿದ್ವಿ. ಇದು ನಾರ್ಮಲ್ ಚಪಾತಿಯಾಗಿ ಇದನ್ನು ಬಿಸಿ ಮಾಡಿದರೆ ಆಯಿತು. ಹಲಸಿನ ಬೀಜದಿಂದ ತಯಾರಿಸಿದ್ದು ಇದು. ಇನ್ನೊಂದು ಹಲಸಿನ ಬೀಜದ ಪೌಡ್ರನ್ನು ಕೂಡ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೇವೆ. ಇದು ಕೂಡ ಉತ್ತಮವಾದ ಬೇಡಿಕೆಯನ್ನು ಹೊಂದಿದೆ. ಇದು ಸುಮಾರು 5 ವರ್ಷದಿಂದ ನಾವು ಈ ಜಾಕ್ ಫ್ರೂಟ್ ಸೀಡ್ ಪೌಡ್ರನ್ನು ಮಾರ್ಕೆಟಿಗೆ ಇದರಿಂದ ನಾವು ಕುಕ್ಕೀಸ್ ಮಾಡ್ತಾಯಿದ್ದೀವಿ. ಈ ಥರದ ಕುಕ್ಕೀಸನ್ನು ಕೂಡ ನಾವು ಜಾಕ್ ಫ್ರೂಟ್ ಸೀಡಿಂದ ಮಾಡ್ತೀವಿ. ಇನ್ನೊಂದು ನಾವು ಹೊಸದಾಗಿ ಈಗ ಗೇರು ಹಣ್ಣಿನಿಂದ ಜಾಗ್ರಿ, ಕ್ಯಾಶ್ಯೋ ಆ್ಯಪಲ್ ಜಾಗ್ರಿ ಅಂತ ಸ್ವೀಟ್ನರ್ ಅಂತ ಮಾಡಿದ್ದೇವೆ. ಇದು DCR ಇದೆ, ಡೈರೆಕ್ಟರ್ ಆಫ್ ಕ್ಯಾಶ್ಯೋ ರಿಸರ್ಚ್ ಪುತ್ತೂರು, ಅವರಿಂದ ತಂತ್ರಜ್ಞಾನವನ್ನು ವರ್ಗಾಯಿಸಿಕೊಂಡು ನಾವು ಮಾಡಿದ್ದು. ಇದು ಭಾಳ ಉತ್ತಮವಾದ ಒಂದು ಪ್ರಾಡಕ್ಟ್. ನಮ್ಮ ನಿತ್ಯ ಬ್ರ್ಯಾಂಡಲ್ಲಿ ಕ್ಯಾಶ್ಯೋ ಆ್ಯಪಲ್ ಜಾಗ್ರಿ ಅಂತ ಬರುತ್ತೆ. ಇದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ, ಬೇರೆ ನಮ್ಮ ಜಾಗ್ರಿ ಅಥವಾ ಶುಗರಿಗೆ ಕಂಪೇರ್ ಮಾಡಿದರೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್. ಇದು ಕೂಡ ಉತ್ತಮವಾದ ಒಂದು ಪ್ರಾಡಕ್ಟ್. ಹಾಗೆ ಸಿರಿಧಾನ್ಯಗಳಿಂದ ಕುಕ್ಕೀಸ್ ಮಾಡ್ತಾಯಿದ್ದೀವಿ. ರಾಗಿದಿದೆ, ಸಜ್ಜೆದು ಕುಕ್ಕೀಸ್ ಇದೆ, ಇದು ಈ ಥರ ನವಣೆದು ಕುಕ್ಕೀಸ್ ಇದೆ. ನಂತರ ನಾವು ಚಪಾತಿಗಳಲ್ಲಿ ನಾವು ಸಿರಿಧಾನ್ಯದ ಚಪಾತಿಯನ್ನು ತಯಾರಿಸಿದ್ದೇವೆ, ಮತ್ತು ರಾಗಿಯಿಂದ ಚಪಾತಿ ಇದೆ, ಮತ್ತು ಇದೇ ಥರ ಮಿಲೆಟ್ಸಿನಿಂದ ಎಕ್ಸ್ಕ್ಲೂಸಿವ್ಲಿ ಸಾಮೆಯಿಂದ ಒಂದು ದೋಸೆ ಮಿಕ್ಸ್ಗಳನ್ನು ಮಾಡಿದ್ದೇವೆ. ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ಗಳು, ಟೇಸ್ಟ್ ಪೌಡರ್ಗಳು, ಈಸ್ಟ್ ಯಾವುದು ಹಾಕಿಲ್ಲ. ಇದು ನ್ಯಾಚುರಲ್ ಪ್ರಾಡಕ್ಟಾಗಿ ಮೂಡಿಬಂದಿದೆ. ಇದು ಕೂಡ ಚೆನ್ನಾಗಿದೆ. ಅದೇ ರೀತಿ ರಾಗಿಯ ದೋಸೆ ಮಿಕ್ಸ್ ಕೂಡ ಇದೆ, ರಾಗಿಯಿಂದ ತಯಾರಿಸಿದ್ದು. ಅದಲ್ಲದೆ ಬೇರೆ ಬೇರೆ ರೀತಿಯ ಎಲ್ಲ ಸಿರಿಧಾನ್ಯಗಳು, ಸಾಮೆ, ನವಣೆ, ಊದಲು, ಬರಗು, ಕೊರಳೆ, ಹಾರಕ ಇತ್ಯಾದಿ ಸಿರಿಧಾನ್ಯಗಳಿದೆ. ಇಲ್ಲಿ ನಾವು 2 ದಿನದಿಂದ ಎಕ್ಸಿಬಿಷನ್ ನಡೀತಾ ಇದೆ, ಸಾವಯವ ಕೃಷಿಕ ಬಳಗದು. ಭಾಳ ಗ್ರಾಹಕರು ಎಲ್ಲರೂ ಉತ್ತಮವಾಗಿ ಸ್ಪಂದಿಸಿದ್ದಾರೆ, ಭಾಳ ಇಷ್ಟಪಟ್ಟಿದ್ದಾರೆ ನಮ್ಮೆಲ್ಲ ಪ್ರಾಡಕ್ಟ್ಗಳನ್ನು. ಭಾಳಷ್ಟು ಮಂದಿ ನಮ್ಮ ಆಹಾರ ಉತ್ಪನ್ನಗಳನ್ನು ತಗೊಂಡೋಗಿ ರಿಪೀಟಾಗಿ ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕೂಡ ಬಂದು ತಗೊಂಡೋಗಿದ್ದಾರೆ. ಹಾಗಾಗಿ ಇಲ್ಲಿ ಗ್ರಾಹಕರಿಂದ ಉತ್ತಮವಾದ ಬೇಡಿಕೆ ಬಂದಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CS, EET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.